ಇವತ್ತಿಗೂ ಕೂಡ ನಮ್ಮ ಕರಾವಳಿ ಕಡೆಯ ಪ್ರತಿಯೊಬ್ಬರು ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ವಿಶ್ವದ ಯಾವ ಮೂಲೆಯಲ್ಲಿ ಬೇಕಾದರೂ ಇರಲಿ, ತುಂಬ ಇಷ್ಟಪಟ್ಟು ತಿನ್ನೋದು ಅಂತಂದರೆ ನಮ್ಮ ಸಾಂಪ್ರದಾಯಿಕ ಆಹಾರವಾದ ಕುಚ್ಚಲಕ್ಕಿ ಗಂಜಿ, ಅದರ ಜೊತೆ ಚಟ್ನಿನ, ಉಪ್ಪಿನಕಾಯಿನ. ಅವರ ಆರೋಗ್ಯದ ಗುಟ್ಟು ಕೂಡ ಇದೆ ಅಂತಲೇ ಹೇಳ್ಬೋದು. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಒಂದು ಸೂಪರ್ ಆಗಿರುವಂತಹ ವಿಡಿಯೋನ ಇವತ್ತು ಹಾಕ್ತಾ ಇದ್ದೀನಿ. ನಮ್ಮ ಕರಾವಳಿ ಕಡೆ ಎಲ್ಲರೂ ಸಾಮಾನ್ಯವಾಗಿ ತುಂಬಾ ಇಷ್ಟಪಡುವಂತಹ ಕುಚ್ಚಲಕ್ಕಿ ಗಂಜಿ, ಕುಚ್ಚಲಕ್ಕಿ ಅನ್ನನ ತುಂಬಾ ಕರೆಕ್ಟಾಗಿ ನಾವು ಕುಕ್ಕರಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಜನರಿಗೆ ಗೊತ್ತಿರುತ್ತೆ, ಅಂದರೆ ಊರಿನ ಕಡೆ ಎಲ್ರಿಗೂ ಕುಚ್ಚಲಕ್ಕಿ ಗಂಜಿ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಬಟ್ ತುಂಬಾ ಜನರಿಗೆ ಈ ಕುಕ್ಕರಲ್ಲಿ ಮಾಡೋದು ಕಷ್ಟ ಅಂತ ಅನಿಸುತ್ತೆ. ಯಾಕಂತಂದರೆ ನಾವು ಅನ್ನ ಬಸಿಯುವಾಗ ತಿಳಿ ಹಿಡಿದಿರುತ್ತೆ ಅಥವಾ ಕರೆಕ್ಟಾಗಿ ಬರಲ್ಲ, ಜಾಸ್ತಿ ಬೆಂದಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕುಚ್ಚಲಕ್ಕಿ ಗಂಜಿಯನ್ನು ಪರ್ಫೆಕ್ಟಾಗಿ ಹೇಗೆ ಮಾಡೋದು ಮತ್ತು ಕುಚ್ಚಲಕ್ಕಿ ಗಂಜಿಯ ಆರೋಗ್ಯದ ಕೆಲವು ಲಾಭಗಳೇನು, ಹಾಗೆಯೇ ನಾವು ಕುಚ್ಚಲಕ್ಕಿನ ಸೆಲೆಕ್ಟ್ ಮಾಡೋದಾದರೆ ಹೇಗೆ ಮಾಡಬೇಕು, ಯಾವ ಕುಚ್ಚಲಕ್ಕಿ ತುಂಬಾ ಒಳ್ಳೆಯದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನನ್ನು, ಎಲ್ಲ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಕುಚ್ಚಲಕ್ಕಿ ಗಂಜಿಯ ಮಹತ್ವವೇನು, ಅದನ್ನ ಹೇಗೆ ಮಾಡೋದು ಎಲ್ಲ ಗೊತ್ತಾಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇದ್ರ ಬಗ್ಗೆ ಫೀಡ್ಬ್ಯಾಕ್ನ ಕೂಡ ನನಗೆ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಮೊದಲಿಗೆ ನಾವು ಕುಕ್ಕರಲ್ಲಿ ಪರ್ಫೆಕ್ಟಾಗಿ ಕುಚ್ಚಲಕ್ಕಿ ಗಂಜಿ ಅಥವಾ ಅನ್ನನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನಾನಿವತ್ತು 3 ಲೋಟದಷ್ಟು ಕುಚ್ಚಲಕ್ಕಿ ಅಥವಾ ಬಾಯ್ಲ್ಡ್ ರೈಸನ್ನು ತಗೊಂಡಿದ್ದೀನಿ. ಈ ಬಾಯ್ಲ್ಡ್ ರೈಸನ್ನು ನಾವು ಸರಿಯಾಗಿ ಹೇಗೆ ಸೆಲೆಕ್ಟ್ ಮಾಡೋದು ಅಂತಂದರೆ, ನೋಡಿ, ಇದು ನಾನು ತಗೊಂಡಿರುವಂಥದ್ದು ಪರ್ಫೆಕ್ಟಾಗಿ ಪ್ಯೂರ್ ಆಗಿರುವಂತಹ ಕಜೆ ರೈಸ್. ಕಜೆ ರೈಸ್ ಏನು ಅಂತಂದರೆ ಇದು ಪಾಲಿಷ್ ಆಗಿರಲ್ಲ. ಕುಚ್ಚಲಕ್ಕಿಯಲ್ಲಿ ಇನ್ನೊಂದು ಬರುತ್ತೆ, ಸ್ವಲ್ಪ ಬಿಳಿಯಾಗಿ ಬರುತ್ತೆ, ಪಾಲಿಷ್ ಆಗಿರೋದು ಬರುತ್ತೆ. ಬಟ್ ಅದು ಅಷ್ಟೊಂದು ಒಳ್ಳೆಯದಲ್ಲ, ಯಾಕಂತಂದರೆ ಅದರಲ್ಲಿ ಏನೂ ಸತ್ವ ಇರಲ್ಲ. ಈ ಪಾಲಿಶ್ಡ್ ಇಲ್ಲದು ಕಜೆ ರೈಸ್ ಇರುತ್ತಲ್ವ, ಇದರಲ್ಲಿ ನಿಮಗೆ ವಿಟಮಿನ್ ಇ, ಅದರ ತೌಡು ಎಲ್ಲ ಜಾಸ್ತಿ ತೆಗೆದಿರಲ್ಲ, ಅಂದರೆ ಮೇಲ್ಗಡೆ ಸಿಪ್ಪೆ ಏನಿರುತ್ತೆ ಅದು ತೆಗೆದಿರಲ್ಲ. ಆದ್ದರಿಂದ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ರೈಸ್ ನೀವು ಸೆಲೆಕ್ಟ್ ಮಾಡುವಾಗ ಯಾವತ್ತೂ ಕಜೆ ರೈಸಲ್ಲೇ ಅನ್ನ ಮಾಡಿದರೆ ತುಂಬಾ ಒಳ್ಳೆಯದು. ಪಾಲಿಶ್ಡ್ ರೈಸಲ್ಲಿ ಏನೂ ಇರಲ್ಲ ಆ್ಯಕ್ಚುಲಿ. ನಾವು ಇವಾಗ ಇದನ್ನ ನೀಟಾಗಿ ನೀರಲ್ಲಿ ತೊಳಿಬೇಕು. ನಿಮ್ಗೆ ಇನ್ನೂ ಒಂದು ಹೇಳ್ತೀನಿ, ಬೇರೆ ಅಂಗಡಿಗಳಲ್ಲಿ ಕೇರಳ ರೈಸ್ ಅಂತ ಬರುತ್ತೆ, ಅದಕ್ಕೆ ಕಲರ್ ಹಾಕಿರ್ತಾರೆ. ನಿಮಗೆ ಆ ರೈಸ್ ಆದರೆ ಬ್ರೌನ್ ರೈಸ್ ಅಥವಾ ರೆಡ್ ರೈಸ್ ಕುಚ್ಚಲಕ್ಕಿ ಅಂತ ಕೇಳಿದಾಗ ಕೊಡ್ತಾರೆ. ಅದು ನೀವು ತೊಳೆದಾಗ ನೀರಲ್ಲಿ ಕಂಪ್ಲೀಟಾಗಿ ಕಲರ್ ಬಿಟ್ಟು ಹೋಗುತ್ತೆ, ಅಂದರೆ ನೀರು ಕೆಂಪು ಆಗುತ್ತೆ. ನೋಡಿ, ಇವಾಗ ನಾನು ತೊಳೆದಿದ್ದೀನಿ, ಇದರಲ್ಲಿ ತೌಡುದಂಶ ಬಿಟ್ಟರೆ ಒಂದು ಚೂರು ಕಲರ್ ಇಲ್ಲ. ಇದು ಪರ್ಫೆಕ್ಟ್ ಆಗಿರುವಂತಹ ಕಜ್ಜೆ ರೈಸ್ ಅಥವಾ ಕುಚ್ಚಲಕ್ಕಿ. ಇದಕ್ಕೆ ಮತ್ತೆ ಇನ್ನೊಂದು 2 ಸರಿ ನಾವು ಇದನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಬಟ್ ಕೆಲವ್ರು ಏನು ಮಾಡ್ತಾರೆ ಅಂಗಡಿಗಳಲ್ಲಿ ಅಂತಂದರೆ, ಬ್ರೌನ್ ರೈಸ್, ರೆಡ್ ರೈಸ್, ಕೆಂಪು ರೈಸ್ ಅಂತ ಕೇಳಿದಾಗ ಮಂಗ ಮಾಡಲಿಕ್ಕೋಸ್ಕರ ಕಲರೆಲ್ಲ ಹಾಕಿಬಿಟ್ಟು ಕೊಡ್ತಾರೆ. ಅದನ್ನ ಯಾವತ್ತೂ ನೀವು ತಗೋಬೇಡಿ. ಕಜ್ಜೆ ರೈಸ್, ಬಾಯ್ಲ್ಡ್ ರೈಸ್ ಯಾವಾಗಲೂ ಮಂಗಳೂರು ಸ್ಟೋರ್ಗಳಲ್ಲಿ ನಮ್ಮ ಊರ ಕಡೆಯಿಂದ ಬಂದಿರೋದೇ ಇರುತ್ತೆ, ಅದನ್ನೇ ತಗೊಂಡ್ರೆ ತುಂಬಾ ಒಳ್ಳೆಯದು. ಸೊ ನೀವು ರೈಸ್ ಸೆಲೆಕ್ಟ್ ಮಾಡುವಾಗ ಇದನ್ನ ಕಂಪ್ಲೀಟಾಗಿ ತುಂಬಾ ಕೇರ್ಫುಲ್ಲಾಗಿ ಗಮನ ಹರಿಸಬೇಕು. ಸೊ ಬಾಯ್ಲ್ಡ್ ರೈಸಲ್ಲಿ ಬೆಸ್ಟ್ ಅಂತಂದರೆ ಕಜ್ಜೆ ರೈಸೇ ಬೆಸ್ಟ್. ಪಾಲಿಶ್ಡ್ ರೈಸ್ ಅಷ್ಟೊಂದು ಒಳ್ಳೆಯದಲ್ಲ. ಇವಾಗ ನಾನು 2ನೇ ಸರಿ ಇದನ್ನ 2-3 ಸರಿ ತೊಳೆದಿದ್ದೇನೆ. ನೀರು ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ನೋಡಿ, ಈ ಥರ ನೀರು ಕ್ಲೀನ್ ಆಗೋ ತನಕ ನಾವು ತೊಳ್ಕೋಬೇಕು. ಈ ರೈಸ್ ನೋಡಿದರೆ ನಿಮಗೆ ಆ ಬ್ಲ್ಯಾಕ್ ಇದೆಯಲ್ಲ, ಅದರ ಸಿಪ್ಪೆ ಕಂಪ್ಲೀಟಾಗಿ ತೆಗೆದಿರಲ್ಲ ಕಜ್ಜೆ ರೈಸಲ್ಲಿ, ಅದು ಹಾಗೇ ಇರುತ್ತೆ. ಇದರಲ್ಲಿ ಇರೋದು ವಿಟಮಿನ್ ಇ. ಈಗ ನಾವಿದನ್ನ ಬೇಯಿಸ್ಕೊಳ್ಳೋ ವಿಧಾನನ ಹೇಳ್ತಾ ಇದ್ದೀನಿ. ತೊಳೆದಿರೋ ರೈಸನ್ನು ಕುಕ್ಕರಲ್ಲಿ ಹಾಕ್ಕೊಳ್ಳಿ. ಈ ಲೋಟದಲ್ಲಿ ನಾನು ರೈಸ್ ತಗೊಂಡಿರೋದು. ಸೊ ನಮಗೆ ಯಾವ ಥರ ಅಳತೆ ನೀರಿಂದು ಅಂತಂದರೆ, ಯಾವಾಗಲೂ ಕುಚ್ಚಲಕ್ಕಿ ಬೇಯಲಿಕ್ಕೆ 1 ಲೋಟ ರೈಸ್ ತಗೊಂಡ್ರೆ ಅದರ 5 ಪಟ್ಟಷ್ಟು ನೀರು ಹಾಕಬೇಕು. ಅಂದರೆ 1 ಲೋಟ ಅಕ್ಕಿಗೆ 5 ಲೋಟದಷ್ಟು ನೀರು. ನಾನು 3 ಲೋಟ ಅಕ್ಕಿ ತಗೊಂಡಿದ್ದರಿಂದ 15 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ನಮಗೆ ವೈಟ್ ರೈಸಿಗೆ 1:2 ಆದರೆ ಬಾಯ್ಲ್ಡ್ ರೈಸಿಗೆ 5 ಪಟ್ಟರಷ್ಟು ನೀರು ಬೇಕಾಗುತ್ತೆ. ಯಾವಾಗಲೂ ಬಾಯ್ಲ್ಡ್ ರೈಸಿಗೆ ಗಂಜಿ ಬೇಯಬೇಕು ಅಂತಂದರೆ ಜಾಸ್ತಿನೇ ನೀರು ಹಾಕಬೇಕಾಗುತ್ತೆ. ನೀವು ನೀರು ಕಮ್ಮಿ ಹಾಕಿದರೆ ಏನಾಗುತ್ತೆ ಅಂತಂದರೆ ತಿಳಿ ಹಿಡಿಯುತ್ತೆ, ಅಂದರೆ ಅನ್ನ ನೀರಿದೆಯಲ್ಲ ಅದು ದಪ್ಪ ಆಗುತ್ತೆ. ದಪ್ಪ ಆದರೆ ಆಮೇಲೆ ನಮಗೆ ಬಸಿಯೋಕ್ಕೆ ಬರಲ್ಲ, ಅನ್ನನ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಸೊ ರೈಸ್ ಯಾವಾಗಲೂ ನೀರಲ್ಲಿ ತೇಲಿ ಬೇಯಬೇಕು. ನೀರೊಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಮ್ಮಿ ಆಗಬಾರ್ದು. ನಾವು ಅನ್ನ ಮಾಡೋದಿದ್ರೆ, ಗಂಜಿ ಮಾಡೋದಿದ್ರೆ ಓಕೆ. ಇವಾಗ ವಿಷಲ್ ಇಟ್ಬಿಟ್ಟು ನಾನು ಕಮ್ಮಿ ಗ್ಯಾಸಲ್ಲಿ ಕುಚ್ಚಲಕ್ಕಿ ಗಂಜಿನ ಹೇಗೆ ಮಾಡೋದು ಅನ್ನೋದರ ಸೀಕ್ರೆಟ್ ಹೇಳ್ತಾ ಇದ್ದೀನಿ. ಮೊದಲು ವಿಷಲ್ ಇಟ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಜಸ್ಟ್ 2 ವಿಷಲ್ ಹಾಕ್ತಾಯಿದ್ದೀನಿ. ಈ ಕಜೆ ಅಕ್ಕಿಗೆ 2 ವಿಷಲ್ ಹಾಕ್ತಾಯಿದ್ದೀನಿ. ಇನ್ನೂ ಕೆಲವು ರೈಸ್ಗಳು, ಬಾಯ್ಲ್ಡ್ ರೈಸ್ಗಳು ಬೇಯಲಿಕ್ಕೆ ತುಂಬ ಜಾಸ್ತಿ ಟೈಮ್ ಬೇಕಾಗುತ್ತೆ. ಬಟ್ ನಾವು ತರ್ತಾ ಇರೋದು ಯಾವುದದು ಆ್ಯಪಲ್ ಬ್ರ್ಯಾಂಡ್ ಅನಿಸುತ್ತೆ, ಅದು ತುಂಬ ಬೇಗ ಬೇಯುತ್ತೆ.
2 ವಿಷಲ್ ಆದ ನಂತರ ಸ್ಟವನ್ನು ಬಂದ್ ಮಾಡಿ ಒಂದು 3 ನಿಮಿಷ ಬಿಟ್ಟು ಮತ್ತೆ ಸ್ಟವನ್ನು ಆನ್ ಮಾಡಿ ಮತ್ತೆ 2ರಿಂದ 3 ವಿಷಲ್ ಹಾಕಬೇಕು. ಹೇಗಂತಂದರೆ ಫಸ್ಟ್ 2 ವಿಷಲ್ ಹಾಕ್ಕೊಳ್ಳೋದು, ಅದಾದ ನಂತರ ಸ್ಟವನ್ನು ಬಂದ್ ಮಾಡಿ 3 ನಿಮಿಷ ಬಿಟ್ಟು ಮತ್ತೆ ಒಂದು 2ರಿಂದ 3 ನಿಮಿಷ 3 ವಿಷಲ್ ಹಾಕ್ಕೊಳ್ಳೋದು. ಅದಾದ ನಂತರ ವಿಷಲ್ದು ಗ್ಯಾಸ್ ಎಲ್ಲ ಹೋದ ನಂತರ, ಕುಕ್ಕರ್ದು ಗ್ಯಾಸ್ ಎಲ್ಲ ಹೋದ ನಂತರ ತೆಗೆದು ನೋಡಿ, ಪರ್ಫೆಕ್ಟಾಗಿ ಬಂದಿದೆ ನೋಡಿ. ನೀಟಾಗಿ ಬಂದಿದೆ, ಜಾಸ್ತಿ ಬೆಂದೂ ಇಲ್ಲ, ಜಾಸ್ತಿ ಅಂದರೆ ಏನು ಗಟ್ಟಿನೂ ಇಲ್ಲ ನೋಡಿ. ಕೈಯಲ್ಲಿ ಈ ಥರ ಒತ್ತಿದರೆ ಪ್ರೆಸ್ ಆಗುತ್ತೆ, ಇಷ್ಟೇ. ಇದು ರೆಡಿಯಾಗಿದೆ. ಈಗ ನಾನು ಗಂಜಿ ಮಾಡಲಿಕ್ಕೆ ಏನು ಮಾಡ್ತೀನಿ, ಗಂಜಿ ಯಾವಾಗಲೂ ಅದು ತಿಳಿ ಜೊತೆ ಇರೋದು, ಅಂದರೆ ಅನ್ನದ ನೀರಿನ ಜೊತೆ ಅದನ್ನು ನಾವು ಬಿಸಾಡಲಿಕ್ಕಿಲ್ಲ. ಗಂಜಿ ತಿನ್ನೋದಾದರೆ, ಅನ್ನ ಮಾಡೋದಾದರೆ ಅನ್ನದ ನೀರನ್ನು ಬಸಿತೇವೆ. ನಾನು ಸ್ವಲ್ಪ ಗಂಜಿನ ಸಪ್ರೇಟಾಗಿ ಇಡ್ತಾಯಿದ್ದೀನಿ. ನೀವು ಕುಕ್ಕರಲ್ಲಿ ಅದೇ ಥರ ವಿಷಲ್ ಹೋದ ನಂತರನೂ ಗಂಜಿನ ಇಟ್ಬಿಟ್ರೆ ಸ್ವಲ್ಪ ಮೆದು ರೈಸ್ ಬೇಕು ಅನ್ನೋರಿಗೆ ಅದು ಚೆನ್ನಾಗಿ ಮೆದುವಾಗಿರುತ್ತೆ. ನಾನು ಇವಾಗ ಅದನ್ನೊಂದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೇನೆ. ಇವಾಗ ಅನ್ನನ ನಾನು ಬಸಿಲಿಕ್ಕೆ ರೆಡಿ ಮಾಡಿದ್ದೇನೆ ನೋಡಿ. ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಬಸಿತಾ ಇದ್ದೇನೆ. ಬಸಿದಾಯಿತು. ನೀವು ಏನು ಮಾಡಬೇಕು, ಅನ್ನ ಬಸಿವಾಗ ತಿಳಿ ಹಿಡಿಬಾರ್ದು ಅಂತಂದರೆ ವಿಷಲ್ ಹೋದ ತಕ್ಷಣ ತೆಲಿ ಅಥವಾ ಅನ್ನದ ನೀರು ಬಿಸಿ ಇರುವಾಗಲೇ ನೀವು ಬಸಿದು ಬಿಡಬೇಕು. ಇಲ್ಲದಿದ್ದರೆ ತಿಳಿ ಗಟ್ಟಿಯಾಗಿ ಅನ್ನದ ಜೊತೆ ಅಂಟ್ಕೊಂಡಿರುತ್ತೆ. ಅನ್ನ ಅದು ಪಸೆ ಪಸೆ ಆಗುತ್ತೆ, ಅಂದರೆ ಬಿಡಿ ಬಿಡಿ ಅನ್ನ ಬರಲ್ಲ, ಉದುರು ಅನ್ನ ಬರಲ್ಲ. ಇವಾಗ ನೋಡಿ, ಇದು ಅನ್ನ ಬಸಿದಿರುವಂತಹ ನೀರು, ತೆಲಿ ಅಂತ ಏನಂತಾರೆ ಅದು, ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದರ ಬಗ್ಗೆ ನಾನು ಎಷ್ಟು ಹೇಳಿದರೂ ಸಾಕಾಗಲ್ಲ. ಅನ್ನ ಮಾಡಿರುವಂಥ ನೀರಿದೆಯಲ್ಲ, ನಾವು ಮುಂಚೆ ಊರಲ್ಲಿ ನಮಗೆ ಸ್ವಲ್ಪ ಅದಕ್ಕೆ 1-2 ಕಲ್ಲು, 1 ಲೋಟ ತೆಲಿಗೆ ಜಸ್ಟ್ 1 ಕಲ್ಲು ಉಪ್ಪು ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕುಡಿತಾಯಿದ್ರು, ಅಂದರೆ ಕೊಡ್ತಾಯಿದ್ರು. ಇದು ಬಾಡಿ ಹೀಟನ್ನು ರೆಡ್ಯೂಸ್ ಮಾಡುತ್ತೆ. ಇದರಲ್ಲಿ ಆ್ಯಕ್ಚುಲಿ ಅನ್ನದಲ್ಲಿರುವಂಥ ಎಲ್ಲ ವಿಟಮಿನ್ಸ್ ಬೆಂದಾಗ ಈ ನೀರಲ್ಲೇ ಇರ್ತದೆ. ಇದನ್ನ ನಾವು ಬಿಸಾಡಲಿಕ್ಕೆ ಹೋಗಲ್ಲ. ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಉಪ್ಪು ಹಾಕಿ ಕುಡಿದರೆ ಬಾಡಿನ ತಂಪಾಗಿಡಲಿಕ್ಕೆ ಮತ್ತು ಎಲ್ಲ ವಿಟಮಿನ್ಸ್ ಅದರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅಷ್ಟು ಒಳ್ಳೆಯದು. ಒಂದ್ಸರಿ ನೀವು ಬಿಸಿ ಬಿಸಿ ತಿಳಿನ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕಿ ಕುಡಿದು ನೋಡಿದರೆ ಖಂಡಿತ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಅದರ ಫ್ಲೇವರ್ ಕೂಡ. ನೋಡಿ, ನಾವು ಅನ್ನ ಮಾಡಿದರೆ ಅದಕ್ಕೆ ಮೀನು ಸಾರು, ಕೋಳಿ ಸಾರು ಸೂಪವಾಗಿರುತ್ತೆ. ಇದು ನಾನು ಗಂಜಿನ ತೋರಿಸ್ತಾ ಇದ್ದೀನಿ, ಬಿಸಿ ಬಿಸಿ ಗಂಜಿ. ಅದಕ್ಕೊಂದು ಸ್ವಲ್ಪ ಉಪ್ಪಿನಕಾಯಿ, ಒಂದು ಸ್ವಲ್ಪ ತುಪ್ಪ, ಆಮೇಲೆ ಕಾಯಿ ಚಟ್ನಿ ಮಾಡಿದ್ದೀನಿ, ಒಂದು ಸ್ವಲ್ಪ ಮೊಸರುದು ಮೆಣಸು ಕೂಡ ಫ್ರೈ ಮಾಡಿದ್ದೀನಿ. ಈ ಕಾಂಬಿನೇಷನ್ ಎಷ್ಟು ಸೂಪವಾಗಿರುತ್ತೆ ಅಂತಂದರೆ ನೀವು ಹೇಳಿದರೆ ನಂಬಲ್ಲಿ. ಇದ್ರ ಜೊತೆ ನಮ್ಮಲ್ಲಿ ಈ ಬಿಸಿ ಬಿಸಿ ಕುಚ್ಚಲಕ್ಕಿ ಗಂಜಿ ಮತ್ತು ಡ್ರೈ ಫಿಶ್ನ ಫ್ರೈ ಮಾಡಿ ತಿಂತಾರೆ. ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಅದು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಷ್ಟಲ್ಲದೆ ಕುಚ್ಚಲಕ್ಕಿ ಗಂಜಿ ಬಗ್ಗೆ ಎಷ್ಟು ಹೇಳಿದರೂ ಸಾಲಲಿಕ್ಕಿಲ್ಲ. ಯಾಕಂತಂದರೆ ಇದರಲ್ಲಿ ತುಂಬ ಫೈಬರ್, ಕ್ಯಾಲ್ಸಿಯಮ್, ಅದಾದ ನಂತರ ಪ್ರೋಟೀನ್ಸ್ ಎಲ್ಲ ಇರುತ್ತೆ. ವಿಟಮಿನ್ ಇ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಬಟ್ ನೀವು ರೈಸನ್ನು ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಕರಾವಳಿಯಲ್ಲಿ ತುಂಬ ಜನರಿಗೆ ಈ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಡಯಾಬಿಟೀಸ್, ಬಿ ಪಿ ಎಲ್ಲ ತುಂಬಾ ಕಮ್ಮಿ. ಯಾಕಂತಂದರೆ ಹೇಳ್ತಾರೆ ಕುಚ್ಚಲಕ್ಕಿ ಗಂಜಿ ತಿಂದರೆ ಬಿ ಪಿ ಬರಲ್ಲ ಅಥವಾ ಡಯಾಬಿಟೀಸ್ ಕಮ್ಮಿ ಆಗುತ್ತೆ ಅಂತಂದರೆ ಡಾಕ್ಟರ್ಗಳು ಕೂಡ ಡಯಾಬಿಟೀಸ್ ಇದ್ದವರಿಗೆ ಬ್ರೌನ್ ರೈಸ್ ಅಥವಾ ಕುಚ್ಚಲಕ್ಕಿ ಗಂಜಿ ತಿನ್ನಿ ಅಂತ ಅಂತಾರೆ. ಅಂದರೆ ಅಷ್ಟು ಒಳ್ಳೆಯದಿದು ಹೆಲ್ತಿಗೆ, ಮಕ್ಕಳಿಗೂ ಒಳ್ಳೆಯದು, ತುಂಬ ಎನರ್ಜಿ ಕೊಡುತ್ತೆ. ಯಾಕಂತಂದ್ರೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾವು ಒಂದ್ಸರಿ ನಾವೇನಾದರೂ ಊಟ ಮಾಡಿದರೆ ಕುಚ್ಚಲಕ್ಕಿ ಗಂಜಿದು ಹೊಟ್ಟೆ ತುಂಬ ಇರುತ್ತೆ, ನಿಧಾನಕ್ಕೆ ಕರಗೋದ್ರಿಂದ ನಮ್ಮ ಎನರ್ಜಿ ಬೇಗ ಲಾಸ್ ಆಗಲ್ಲ. ಅಷ್ಟು ಒಳ್ಳೆಯದು ಈ ರೈಸ್. ಹೊಟ್ಟೆ ಏನಾದರೂ ಹಾಳಾಗಿದ್ದರೆ, ಅಂದರೆ ಹೊಟ್ಟೆ ನೋವೆಲ್ಲ ಇದ್ದವರಿಗೆ ಕುಚ್ಚಲಕ್ಕಿ ಗಂಜಿ ಜೊತೆ ಅಂತ ತುಂಬಾ ಚೆನ್ನಾಗಿರೋ ಬೆಂದಿರೋ ಕುಚ್ಚಲಕ್ಕಿ ಗಂಜಿ ಜೊತೆ ಮೊಸರು ಹಾಕಿ ತಿನ್ನಲಿಕ್ಕೆ ಕೂಡ ಹೇಳ್ತಾರೆ. ಅಂದರೆ ಬೇಗ ಹೊಟ್ಟೆ ನೋವೆಲ್ಲ ಗುಣ ಆಗುತ್ತೆ ಅಂತ. ಸೊ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಕುಚ್ಚಲಕ್ಕಿ ಗಂಜಿಯಲ್ಲಿ. ನೀವು ಯಾರಾದರೂ ಇಲ್ಲಿ ತನಕ ಕುಚ್ಚಲಕ್ಕಿ ಅನ್ನ ಗಂಜಿನ ತಿನ್ನದವರಾಗಿದ್ದರೆ ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದರ ವಿಶೇಷತೆ ಏನು ಅಂತಂದ್ಬಿಟ್ಟು. ಹಾಗೆಯೇ ನಿಮಗೆಲ್ಲರಿಗೆ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನಾನು ಎಲ್ಲ ವೀಡಿಯೋಸ್ನ ನೋಡಿ ತುಂಬಾ ಒಳ್ಳೆ ಕಿಚನ್ ಟಿಪ್ಸ್ ಆಮೇಲೆ ರೆಸಿಪೀಸ್ನ ಹಾಕಿದ್ದೀನಿ. ಮಂಗಳೂರು ಕಡೆ ರೆಸಿಪೀಸ್ನೂ ಇದೆ ನೋಡಿ. ವಿಡಿಯೋಗಳನ್ನು ಎಲ್ಲರ ಜೊತೆ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.